15-18 ವರ್ಷದೊಳಗಿನ ಮಕ್ಕಳಿಗೆ ಕೋವಿಡ್ ಲಸಿಕೆ ನೀಡುವ ಲಸಿಕೀಕರಣಕ್ಕೆ ನಗರದ ರಥಬೀದಿಯಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿಂದು ಚಾಲನೆ ನೀಡಲಾಯಿತು. ಜಿಲ್ಲಾಡಳಿತ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸದರು, ನಮ್ಮ ಜೀವ ರಕ್ಷಣೆಯನ್ನ ನಾವೇ ಮಾಡಿಕೊಳ್ಳಬೇಕು. ಹಾಗಾಗಿ ಪ್ರತಿಯೊಬ್ಬರೂ ಲಸಿಕೆ ತೆಗೆದುಕೊಳ್ಳುವ ನಿರ್ಧಾರ ಮಾಡಬೇಕು. ದೇಶದಲ್ಲೇ 2 ಲಕ್ಷದಷ್ಟು ವೆಂಟಿಲೇಟರ್ಗಳಿದ್ದು, ಜಿಲ್ಲೆಯಲ್ಲಿ 17 ಕಡೆಗಳಲ್ಲಿ ಆಕ್ಸಿಜನ್ ಘಟಕಗಳನ್ನು ಪ್ರಾರಂಭ ಮಾಡಲಾಗಿದೆ ಎಂದು ಹೇಳಿದರು. ಜಗತ್ತಿನಲ್ಲಿ 140 ಕೋಟಿ ಜನರಿಗೆ ಲಸಿಕೆಯನ್ನು ಹಾಕುವುದರ ಮುಖಾಂತರ 100 ಕೋಟಿ ಜನರಿಗೆ 2 ಲಸಿಕೆ, 40 ಕೋಟಿ ಜನರಿಗೆ 1 ಲಸಿಕೆಗಳನ್ನು ಕೊಡುವುದರ ಮುಖಾಂತರ ಜಗತ್ತಿನಲ್ಲೇ ಅತಿ ಹೆಚ್ಚು ಲಸಿಕಾಕರಣ ಮಾಡಿರ್ತಕ್ಕಂಥ ದೇಶ ಅನ್ನುವ ಕೀರ್ತಿಗೆ ಭಾಜನರಾಗಿರ್ತಕ್ಕಂಥ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಅಭಿನಂದನೆಗಳನ್ನು ಸಲ್ಲಿಸಿ. ಜಗತ್ತಿನಲ್ಲಿ 2019 ಕೋವಿಡ್ ಪ್ರಥಮ ಅಲೆ ಬಂತು. ಭಾರತಕ್ಕೆ 2020 ಜನವರಿಯ ಅಂದಾಜು ಫೆಬ್ರವರಿಯಲ್ಲಿ ಪ್ರವೇಶ ಆಯಿತು. ಮಾರ್ಚ್ ನಂತರ ಲಾಕ್ಡೌನ್ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆಗಳು ಪ್ರಧಾನಮಂತ್ರಿಗೆ ಬಂತು. ಆ ಸಂದರ್ಭದಲ್ಲಿ ಬಹಳ ಚರ್ಚೆಗಳು ಪ್ರಾರಂಭ ಆದವು. ಕೋವಿಡ್ ಏನು, ಕೋವಿಡ್ ಎತ್ತ, ಕೋವಿಡ್ ಹೇಗೆ ಅನ್ನುವಂತಹ ಭಯ ಪ್ರತಿಯೊಬ್ಬ ಮಾನವನ ಹೃದಯದಲ್ಲಿ ಬಂತು. ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಆಗಿರ್ತಕ್ಕಂತಹ ವೈಪರೀತ್ಯವನ್ನು ಕಂಡು ಭಾರತದ ಜನತೆಯು ಮರುಗಿದು. ಭಯಾನಕವಾಗಿರ್ತಕ್ಕಂಥ ದೃಶ್ಯ ನಮ್ಮ ಮುಂದಿತ್ತು. ಆದರೆ ಮೊದಲ ಬಾರಿಗೆ ಪ್ರಧಾನಮಂತ್ರಿಗಳು ದೇಶದಲ್ಲಿ ಪ್ರಾರಂಭ ಆದ ಸಂದರ್ಭದಲ್ಲಿ ಲಾಕ್ಡೌನ್ ಅನ್ನು ಘೋಷಣೆ ಮಾಡೋದ್ರ ಮುಖಾಂತರ ನಮ್ಮ ರಕ್ಷಣೆಯ ಜಾಗೃತಿಯ ಪಾಠವನ್ನು ಹೇಳಿಕೊಟ್ಟರು. ತದಬಳಿಕ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಮಾತನಾಡಿ, ಜಿಲ್ಲೆಯಲ್ಲಿ ಇದುವರೆಗೆ 16 ಲಕ್ಷ ಮಂದಿಗೆ ಮೊದಲ ಡೋಸ್ ಸಂಪೂರ್ಣವಾಗಿದ್ದು, 94% ಸಾಧನೆ ಮಾಡಲಾಗಿದೆ. 80% ಮಂದಿ 2ನೇ ಡೋಸ್ ಕೂಡ ಪಡೆದಿದ್ದಾರೆ. ಇಲ್ಲಿಯವರೆಗೆ ಯಾರಿಗೂ ವ್ಯಾಕ್ಸಿನ್ನಿಂದ ಅಡ್ಡ ಪರಿಣಾಮ ಕಂಡು ಬಂದಿಲ್ಲ. 1 ಲಕ್ಷ ಮಂದಿ ಲಸಿಕೆ ಪಡೆಯಲು ಬಾಕಿ ಇದ್ದು, ವಿದ್ಯಾರ್ಥಿಗಳು 10 ಮನೆಗಳ ಜವಾಬ್ದಾರಿ ತೆಗೆದುಕೊಂಡು ವ್ಯಾಕ್ಸಿನೇಷನ್ ಹಾಕಿಸುವ ಮೂಲಕ ಜಿಲ್ಲಾಡಳಿತದ ಏಜೆಂಟ್ ಆಗಿ ಕೆಲಸ ಮಾಡಬೇಕು ಎಂದರು. ಬಹಳಷ್ಟು ಜನ ಬೇರೆ ಬೇರೆ ರೀತಿಯಾದಂಥ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಕೊರೋನಾ ಜಾಸ್ತಿ ಆಗ್ತಾ ಇದೆ ಇದರೊಳಗಡೆ ಅಂತ ಹೇಳಿದ್ರು ಕೂಡ ಪ್ರತಿಯೊಬ್ಬರು ಕೂಡ ವ್ಯಾಕ್ಸಿನೇಷನ್ ಅನ್ನು ಹಾಕಿಸ್ಕೊಂಡು ಅವರವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೋದರೆ ಒಮಿಕ್ರಾನ್ ಅನ್ನುವಂತಹ ಒಂದು ಮಹಾಮಾರಿಯನ್ನು ನಾವು ಇದನ್ನ ತಡೆಗಟ್ಟೋದಕ್ಕೆ ಸಾಧ್ಯ ಇದೆ. ಆಸ್ ಎ ಜಿಲ್ಲಾಧಿಕಾರಿಯಾಗಿ, ಆಸ್ ಎ ವೈದ್ಯರಾಗಿ ನಾನು ನಿಮ್ಗೆ ಹೇಳೋದು, ಒಮಿಕ್ರಾನ್ ಕೇಸಸ್ಗಳು ನಮ್ಮಲ್ಲಿ ಈಗ ಆಲ್ರೆಡಿ 9 ಕೇಸಸ್ಗಳು, ಅಂದರೆ 7 ನಮ್ಮ ಜಿಲ್ಲೆಯಲ್ಲಿ ಇದರೊಳಗಡೆ ಆಗಿರುವಂಥದ್ದು, 2 ಬೇರೆ ಇನ್ನು ಬೆಂಗಳೂರಲ್ಲಿ ಇರುವಂಥದ್ದು. ಇದರಲ್ಲಿ 7 ಕೇಸಸ್ಗಳಲ್ಲೂ ಕೂಡ ಸ್ವಲ್ಪ ಮೈಲ್ಡ್ ಸಿಂಪ್ಟಮ್ ಇಂದ ಸ್ಟಾರ್ಟ್ ಆಗಿ ಟೆಸ್ಟ್ ಮಾಡಿದ್ದು ಮತ್ತು ಹೊರ ದೇಶಗಳಿಂದ ಬಂದಿರೋದು ಬಿಟ್ಟರೆ ಎಲ್ಲವೂ ಕೂಡ ಮೈಲ್ಡ್ ಸಿಂಪ್ಟಮೆಟಿಕ್ ಇರುವಂಥದ್ದು. ಯಾಕೆ ಒಮಿಕ್ರಾನ್ ಬಗ್ಗೆ ನಾವು ಜಾಗೃತಿ ವಹಿಸಬೇಕು ಅಂದರೆ ಅದು ಫಾಸ್ಟ್ ಟ್ರಾನ್ಸ್ಮಿಷನ್. ಈಗ ನಮಗೆ ನೋಡ್ತಾ ಇದ್ದಾಗೆ ಮೊನ್ನೆ ನಾವು ನೋಡಿದ್ರೆ 30 ಕೇಸ್, ನಿನ್ನೆ ನೋಡಿದ್ರೆ 60 ಕೇಸ್, ಹಾಗೆ ಡಬಲ್ ಆಗುವಂಥ ಚಾನ್ಸಸ್ಗಳು ಜಾಸ್ತಿ ಇರೋದ್ರಿಂದ ನಮ್ಮ ಹಿರಿಯರು ಕೆಲವೊಬ್ಬರು ಯಾರು ಕೋಮಾರ್ಬಿಡಿಟೀಸ್ ಇರ್ತಾರೆ, BP, ಶುಗರು, ಕಿಡ್ನಿ ಕಾಯಿಲೆ, ಶುಗರ್ ಇದರೊಳಗಡೆ ಹೃದಯ ಸಂಬಂಧ ಈ ಥರದವ್ರಿಗೆ ಮೇಜರ್ ಆಗಿ ಅಫೆಕ್ಟ್ ಆಗಿ ಕೆಲವೊಂದು ಸಲ ಹಾಸ್ಪಿಟಲೈಸೇಷನ್ ಒಂದೇ ಸಲ 10 ಕೇಸ್ಗಳು ಬಂದಾಗ ಕಾಂಪ್ಲಿಕೇಶನ್ಸ್ ಆಗುವಂಥದ್ದು ಒಂದಿರ್ಬೋದು. ಅದೇ 100 ಬಂದಾಗ 10 ಆಗುತ್ತೆ, 1000 ಬಂದಾಗ 100 ಆಗುತ್ತೆ. ಆವಾಗ ಹಾಸ್ಪಿಟಲ್ಸ್ಗಳಿಗೆ ಕೊರತೆ ಉಂಟಾಗುವಂಥ ಚಾನ್ಸಸ್ಗಳಿರುತ್ತೆ. ಇದಕ್ಕೆ ನಾನು ಮಾನ್ಯ ಸಂಸದರು, ಮಾನ್ಯ ಶಾಸಕರು, ನಮ್ಮ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಅಧ್ಯಕ್ಷತೆಯನ್ನ ಶಾಸಕ ವೇದವ್ಯಾಸ್ ಕಾಮತ್ ರವರು ವಹಿಸಿದರು. ಮೇಯರ್ ಪ್ರೇಮಾನಂದ ಶೆಟ್ಟಿ, ಕಾರ್ಪೊರೇಟರ್ಗಳಾದ ಜಿನತ್ ಸಂಶುದ್ದೀನ್, ಪೂರ್ಣಿಮಾ, ದಿವಾಕರ್ ಪಾಂಡೇಶ್ವರ, ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಕಿಶೋರ್ ಕುಮಾರ್, RCH ಅಧಿಕಾರಿ ಡಾಕ್ಟರ್ ರಾಜೇಶ್ BV, DDPU CD ಜಯಣ್ಣ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಕೆ ಸುಧಾಕರ್, ಪಾಲಿಕೆ ಕೋವಿಡ್ ನೋಡಲ್ ಅಧಿಕಾರಿ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಮೊದಲಾದವರು ಉಪಸ್ಥಿತರಿದ್ದರು.